ತಂತೆರ್ಲ ಸಾಧಂತೆರ್ಲ ತಲಮಾನ ಗುತ್ತು ಬಾರಿಗದಗಲು ಒಬ್ಬ ಸೇರಿನ ಸಮಸ್ತ ಭಕ್ತರೆಲ್ಲ ಒಟ್ಟು ಸೇರಿದು ಸ್ವಾಮಿನ ಸನ್ನಿಧಾನೋಡ ಮಾಲ್ಪನಂಚಿನ ಪ್ರಾರ್ಥನೆ ದಾನಂದ ಬಂಡ ಇನಿಕೋಡ ಆಯಂಚು ಕಟ್ಟತ್ತು ಗುರು ಹಿರಿಯಗಳ ಕಾಲದ ಆಯಂಚಿನ ಕಟ್ಟು ಕಾರ್ತಿಕ ಪುಣ್ಣಮೆಡು ಸ್ವಾಮಿನ ಸನ್ನಿಧಾನೋಡು ಜಾತ್ರೋತ್ಸವ ನೇಮೋತ್ಸವ ಲಾಪಣೆ ಅಭಿಪ್ರಕಾರ ಮೊರಾಂತ ದಿನೊಟ್ಟು ಶುರುವಾತು ಸ್ವಾಮಿನ ಸೇವೆ ನಡತ್ತು ಬತ್ತಲು ಐದು ಪಕ್ಕ ಕೋಡ ರಾತ್ರಿ ಬರ್ಪಾಡ ದೈವನು ಬುಲ್ಪುಡು ಪಾಡೋಣ ಇತ್ತೆ ಗ್ರಾಮ ದೈವ ಅಪ್ಪೆ ಜುಮಾವತಿನ ಬುಲ್ಪುಡು ಪಾಡೋಣ ಮಾತ್ರ ಅಂತ ಸೇರಿದ ಈ ಬೆಟ್ಟಂಪಾಡಿ ಗ್ರಾಮದ ಅವೇ ರೀತಿ ಸಮಸ್ತ ಭಕ್ತರೊಂದಗಳು ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲು ಲೆಕ್ಕ ಭಕ್ತಿ ಶ್ರದ್ಧೆಯ ಕೊರ್ಪಣಂಚಿನ ಈ ಸೇವೆ ಎಗ್ಲ ಮಲ್ಪಿಂಚಿ ಸೇವೆ ಅನೇಕರಿಗೆ ತಪ್ಪಿಪ್ಪು ದೇಡು ದಿನ ಕಡಿತಿ ಕೈಲಿ ಜಪ್ಪಡ ಬಂಡೋಡು ಕಟ್ಟಿಕೊಂಡು ದೀರ್ಘ ಕೊಟ್ಟು ಪಣ್ಪಿಂಜಿ ಪನ್ನೆಡಿ ಕೊರಿಂಚಿ ಅನ್ನ ಸಂತರ್ಪಣೆ ಸಾಸಿಗೆ ತಪ್ಪಿಪ್ಪ ತಪ್ಪುನು ಆ ಸ್ವಾಮಿನ ದೈವಾದನ್ನು ಮನ್ನಿತಂತು ನನದುಂಬುಗು ನಮ್ಮಿಂಚಿ ಭಕ್ತರಿಗೆ ಬರ್ಪರಂಚಿನ ಕಷ್ಟ ಕಾರ್ಪಣೆಯನ್ನು ದುಡಿತವನ್ನು ಸಮಸ್ಯೆಯನ್ನು ಗುಣಮಾತು ಕೊಡ್ತು ಎಂಕ ಮಾಲ್ಪಿಂಚಿ ಕೃಷಿ ಕಾರ್ಯ ಉದ್ಯೋಗ ವ್ಯವಹಾರ ಜೋಗ ವಿದ್ಯಾಭ್ಯಾಸ ಪ್ರತಿಯೊಂದು ವಿಚಾರಗಳ ಸಂಪೂರ್ಣ ಅನುಗುಣ ಪ್ರಾಪ್ತಿ ಮಾತು ಕೊಡ್ತು ಉತ್ತರೋತ್ತರವಾದ ಬೆಳೆಗಳು ಗುಣ ಮಲ್ಪಡೋದು ತುಂಬ ತಾವು ಸ್ವಾಮಿನ ಸನ್ನಿಧಾನ ಮಲ್ಪಣಂಚನ್ನು ಮಾಡ್ತಾನೆ ಅದೇ ರೀತಿ ಸ್ವಾಮಿನ ಸನ್ನಿಧಾನ ದಿನ ಭಂಡಾರನು ಸ್ವಾಮಿನ ಸನ್ನಿಧಾನ ಶೃಂಗಾರ ಮಂಟಪ ಕೇಳ್ಕೊಳ್ತು ಇತ್ತ ಆಪಿಂಚಿ ನೇಮಿಟ್ಟು ಕಟ್ಟಿಂಚಂಡಿ ದಿವಂಟಿ ಮುಗಿಟ್ಟು ಪನ್ಪಿಂಚಿ ಪನ್ನೆಡೆ ಗಣವತ್ತೊಂದು ಒಂಜಿ ಬಿಟ್ಟು ವರ್ಷದ ಮಂಜಾಲ್ತ ಪಡಿ ಕೊಡ್ತು ನಮ್ಮಿಂಚಿ ಭಕ್ತಿನ ರಕ್ಷಣೆ ಮಾಡ್ತೊಂದು ಬರೋದು ಸರ್ವೆಲ್ಲ ಮಲ್ಪನಂಚಿನ ಪ್ರಾಣ
ಕಾಳಾದಿ ಬಣ ಕಾಳಾದಿ ಪತ್ನಿ ಕಾಳಾದಿ ಬಣ ಪುರುಷಾದಿ ಈ ಕಾಳಾದಿ ಉಳಂಗನಡು ವಿಜಯಂಗನಡು ಸ್ವಾಮಿ ದಯ ಉಂಡಿ ಸ್ವಾಮಿ ದಯ ಉಂಡಿ ಸ್ವಾಮಿನ ತೀರ್ಥಗಂಡ ಗ್ರಾಮ ತೀರ್ಥನ ಸಂತಿಗೆ ಪತ್ನಿ ಬಂದಾಡು ವಿಜಯಂಗನ ಮಕ್ಕಳು ಪುಜಿಗೆ ತರಸ ಕಟ್ಟಿ ಬಡ ಬಹುಬಿಂಗಾರದ ಸ್ವಲ್ಪ ಪತ್ನಿ ಬಂದಾಡು ಹೈವೇಗೆಲ್ಲ ಬಡ ಗ್ರಾಮದ ಸ್ವಾಮಿನ ಬರಬೇಕಾದ್ರೆ ಒಳ್ಳೆ ಪೈಜು ಮಾತಿನ ಎನ್ನ ಗಂಧಾಪುರ ಬಿಂಗಾರದ ಜನಗರ್ತಲ್ಲ ಹಿರಿಯಾಗಲಿಗಳು ನಮ್ಮ ಸಾಣ ತಗೊಳ್ಕು ಜನ ತಗೊಳ್ಕು ಸಾಣ ಹಿರಿಯಾಗಲಿಗಳು ಸ್ವಾಮಿಯ ದೆಯ್ಯಣಿಯನ್ನು ಕೊಡ್ಬಾರ್ದು ಹಿರಿಯಾಗಲ ಕಾಲದ ಸಾಣ ತಗೊಳ್ಕು ಜನ ತಗೊಳ್ಕು ಸಾಣ ಕೊಡ್ಬಾರ್ದು ಸ್ವಾಮಿ ಬರ್ಬಾರ್ದು ಪೈಜು ಮಾತಿ ನಮ್ಮಲ್ಲಿ ಸಂತೋಷ ಇಡೇ ತೆಲಪಾಡಿ ಬಾಡಿ ಇಡನ போனா தூக்கு பிடிச்சிட்டு இவனெல்ல போனா சாணோட என்னல போனா அத்தா தெய்யன நீங்களே மசானோட ஓடி இடுதீங்களே ಬಾರಿಗೆದ ಸಂಸಾರ ಗಂಧಪುಳಿ ಪಿಂಗಾರದ ಪುಲ್ಪ ವಸ್ತುಗಳನ್ನು ಭಕ್ಷಣ ಮಾಡಿ ಇಡಂತುಲ್ಲ ಅಪ್ಪ ಜೀವಮತಿ ಉಳಾಯಿ ಸ್ವಾಮಿ ದೈವನೆಯನ್ನು ಮಾಡ್ಕೊಂಡು ಪ್ರಾರ್ಥನೆ ಅತ್ತ ಚೆನ್ನಾಗಿ ಮಾಡ್ಕೊಂಡು ಪ್ರಾರ್ಥನೆ ಅತ್ತ ಆಮೇಲೆ ಸ್ವಾಮಿ ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.